ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಎಲ್ಲರಿಗೂ ನಮಸ್ಕಾರ. ನಾನು ದಿವ್ಯಾ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನಾ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಸ್ ವೀಕ್ಷಕರೇ, ಇವತ್ತು ನೀವೆಲ್ಲರೂ ಕಾಯ್ತಾ ಇರಬೇಕು, ನಮ್ಮ ಅಶ್ವಿನಿ ಮೇಡಮ್ ಅವರು ಏನು ಸ್ಪೆಷಲ್ ಆಗಿರುವಂತಹ ಒಂದು ಅಡುಗೆಯನ್ನು ನಿಮಗೆ ಹೇಳಿಕೊಡ್ತಾರೆ ಅಂತ ಹೇಳಿ. ಸೊ ಅವರು ಹೇಳಿಕೊಡ್ಬೇಕಂತ ಆದರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾಡಲೇಬೇಕು. ಸೊ ಅಶ್ವಿನಿ ಮೇಡಮ್ ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಎಸ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮೇಡಮ್ ನಿಮಗೆ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೌಖ್ಯ. ಇವತ್ತು ಯಾವುದೊಂದು ಹೊಸದಾಗಿರುವಂತಹ ರೆಸಿಪಿ ಜೊತೆ ಬಂದಿದ್ದೀರಾ? ಸ್ಟ್ರೀಟ್ ಸ್ಟೈಲ್ ನಲ್ಲಿ ಇವತ್ತು ನಾನು ಪನೀರ್ ತವಾ ಪುಲಾವನ್ನ ಮಾಡಿ ತೋರಿಸ್ತೇನೆ. ಫ್ರೈಡ್ ರೈಸ್ ಅಂತಾನು ಕರಿಬಹುದು ಇದನ್ನ, ನೀವು ಯಾವ ಹೆಸರಿಂದ ಕರೀರಿ, ಟೇಸ್ಟ್ ಮಾತ್ರ ಹೇಗಾಗ್ತದೆ ಅಂತ ನೀವು ಹೇಳಿ. ಖಂಡಿತ ನಾನು ಟೇಸ್ಟ್ ಮಾಡೋಕೆ ಬರೋದಲ್ವಾ? ಓಕೆ, ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ ನೀವಿಂತ ಮಾಡುವಂತಹ ಸ್ಪೆಷಲ್ ಅಡುಗೆಯನ್ನ ಯಾವ ರೀತಿಯಾಗಿ ಬರ್ಕೊಳ್ಳೋದು, ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ. ಸೊ ನೋಡುವ ಮೇಡಮ್ ಹೇಗೆ ಮಾಡ್ತೀರಾ ಅಂತ ಹೇಳಿ. ಕಾರ್ಯಕ್ರಮಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪನೀರ್ ಫ್ರೈಡ್ ರೈಸ್ ಅಥವಾ ಪುಲಾವ್ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಬಾಸ್ಮತಿ ಅನ್ನವನ್ನು ಬೇಯಿಸಿಟ್ಕೊಂಡಿದ್ದೇನೆ, 250 ಗ್ರಾಮ್ಸ್ನಷ್ಟು ಪನೀರ್, 2 ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್, 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಮೀಡಿಯಮ್ ಸೈಜ್ನ ಈರುಳ್ಳಿ, 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು ಸೋಯಾ ಸಾಸ್, 2 ಟೇಬಲ್ ಸ್ಪೂನ್ ವಿನೇಗರ್, ಪಾವ್ ಭಾಜಿ ಮಸಾಲ 2 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಟ್ ಮಾಡಿಟ್ಟಂತಹ ಕ್ಯಾಬೇಜ್ ಹಾಗೂ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಅರ್ಧ ಬೌಲ್ನಷ್ಟು ಎಣ್ಣೆ. ಪ್ಯಾನ್ ಈಗ ಬಿಸಿಯಾಗಲಿಕ್ಕಿಟ್ಟಿದ್ದೇನೆ. ಬಿಸಿಯಾದ ಪ್ಯಾನಿಗೆ ಅರ್ಧ ಬೌಲ್ನಷ್ಟು ಎಣ್ಣೆ. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೇನೆ. 1 ಮೀಡಿಯಮ್ ಸೈಜ್ನ ಈರುಳ್ಳಿ, ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು, ಸರಿಯಾಗಿ ಕೆಂಪಾಗೋದು ಏನು ಬೇಡ. ಅದರ ಕ್ರಿಸ್ಪಿನೆಸ್ಸನ್ನು ಹಾಗೆ ಉಳಿಸ್ಕೊಳ್ಳುವ. ಲಂಚ್ ಬಾಕ್ಸಿಗೆ ಸಹ ಇದು ತುಂಬಾ ರುಚಿ ಆಗ್ತದೆ. ಅಂದರೆ ತಣ್ಣಗಾದ ನಂತರನೂ ಇದನ್ನು ನಾವು ಟೇಸ್ಟ್ ಮಾಡ್ಕೊಳ್ಬಹುದು. ಈಗ ಇದಕ್ಕೆ ನಾನು ಕಟ್ ಮಾಡಿದ ಕ್ಯಾಬೇಜ್ ಹಾಗೂ ಕ್ಯಾರೆಟನ್ನು ಹಾಕ್ಕೊಂಡೆ. ಕ್ಯಾಬೇಜ್ ಬೇಡ ಹೇಳುವವರು ಸ್ಕಿಪ್ ಮಾಡ್ಕೊಳ್ಬಹುದು. ಕ್ಯಾರೆಟನ್ನು ಸ್ವಲ್ಪ ದೊಡ್ಡ ಕ್ಯೂಬ್ಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಸಹ ಹಾಕ್ಕೊಳ್ಬೋದು. ಈಗ ನಾನು ಈ ಪನ್ನೀರನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಅದರೊಟ್ಟಿಗೆ. ಪನ್ನೀರ್ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಬೇಕು ಅಂತ ಇದ್ದರೆ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಸಹ ಫ್ರೈ ಮಾಡಿಕೊಂಡು ಲೈಟಾಗಿ ಇದನ್ನು ನಾನು ಇದರೊಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಅಷ್ಟೇ. ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳುವ. 1 ಟೇಬಲ್ ಸ್ಪೂನಷ್ಟು, ಸಪ್ರೇಟಾಗಿ ಪನ್ನೀರನ್ನು ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳುವವರಾದರೆ ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ.
ಈಗ ಇದಕ್ಕೆ ಒಂದೊಂದಾಗಿ ಎಲ್ಲ ಕೆಚಪ್ಗಳನ್ನು ಹಾಗೂ ಮಸಾಲೆಯನ್ನು ಹಾಕ್ಕೊಳ್ಳುವ. ಪಾವ್ ಭಾಜಿ ಮಸಾಲ, ಸೋಯಾ ಸಾಸ್, ಟೊಮೆಟೊ ಕೆಚಪ್, ವೈಟ್ ವಿನೆಗರ್ ಹಾಗೂ ಉಪ್ಪು ಅನ್ನಕ್ಕೆ ನಾನು ಆ್ಯಡ್ ಮಾಡಲಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿಯೇ ಹಾಕ್ಕೊಳ್ತಾ ಇದ್ದೇನೆ ಇದರಲ್ಲಿ. ಪಾವ್ ಭಾಜಿ ಮಸಾಲೆ ಹಾಕಿದರೆ ಒಂದು ವಿಭಿನ್ನವಾದ ರುಚಿ ಬರ್ತದೆ. ಈಗ ನಾವು ಕುಕ್ ಮಾಡಿಟ್ಟಂತಹ ಅನ್ನವನ್ನು ಆ್ಯಡ್ ಮಾಡಿಕೊಳ್ಳುವ. ಲೆಫ್ಟ್ ಓವರ್ ರೈಸ್ನಲ್ಲಿ ಸಹ ನಾವು ಇದನ್ನು ಮಾಡ್ಕೊಳ್ಬಹುದು ಉಳಿದ ಅನ್ನದಿಂದ. ನೋಡಿ ಪರ್ಫೆಕ್ಟಾಗಿ ಈಗ ಮಿಕ್ಸ್ ಸಹ ಆಗಿದೆ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡಿ 1-2 ನಿಮಿಷ ಹಾಗೆ ಮಸಾಲೆ ಎಲ್ಲ ಎಳ್ಕೊಳ್ಳಿ. ಫ್ಲೇಮನ್ನು ಆಫ್ ಮಾಡುವ. ಮತ್ತೆ ಮಾಡಿದ್ದೇನೆ. ನೀವು ಮಾಡ್ಬೇಕಂತಾದ್ರೆ ನನಗೆ ಅಲ್ಲಿ ಕುತ್ಕೊಂಡು ಯಾವಾಗ ತಿಂತೇನೆ ಅಂತ ಅನಿಸ್ತೈತೆ. ಯಾಕೆಂದ್ರೆ ಪನ್ನೀರಿಂದ ನೀವು ಯಾವ ಡಿಶ್ ಮಾಡಿದ್ರು ಕೂಡ ನನಗೆ ಇಷ್ಟನೇ. ನನಗೆ ಪನ್ನೀರ್ ಅಂದ್ರೆ ಹೆಚ್ಚಿನವ್ರು ಇಷ್ಟಪಡ್ತಾರೆ. ಮತ್ತೊಂದಂದ್ರೆ ನನ್ನ ಮಗಳಿಗೆ ಹೆಚ್ಚಾಗಿ ಅವಳು ಚಿಕನ್ ಬೇಕಂತ ಹಠ ಮಾಡಿದಾಗ ನಾನು ಪನ್ನೀರನ್ನೇ ಮಾಡಿ ಕೊಡುದು, ತಿನ್ನೋದು ಒಂದು ಚಿಕನ್ ಅಂತ ಹೇಳಿ. ನಾನು ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಕೈಯಲ್ಲಿ ಈಗ ಪನ್ನೀರ್ ಫ್ರೈಡ್ ರೈಸ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಅಶ್ವಿನಿ ಮೇಡಮ್ ಅವರು. ನಾನೀಗ ಟೇಸ್ಟ್ ಮಾಡಿ ಹೇಳಬೇಕು. ನಾನು ಟೇಸ್ಟ್ ಮಾಡ್ತೇನೆ ಮೊದಲು, ಆಮೇಲೆ ಹೇಳ್ತೇನೆ ಹೇಗಾಗಿದೆ ಅಂತೇಳಿ. ಸರಿಯಾಗಿದೆಯಾ? ಸೂಪರ್. ಅಂದರೆ ನೀವು ಅದು ರೈಸ್ ಬಿರಿಯಾನಿ ರೈಸ್ ಯೂಸ್ ಮಾಡಿದ್ದೀರಲ್ವಾ, ಇದು ಪಾವ್ ಭಾಜಿ ಮಸಾಲ ಆ್ಯಡ್ ಮಾಡಿ. ಕರೆಕ್ಟ್, ಹೌದು. ಇದ್ರ ಇನ್ನೊಂದು ರೈಸ್ ಕೂಡ ಯೂಸ್ ಮಾಡ್ಬೋದಲ್ಲ ಇದರಲ್ಲಿ, ಸೋನಾ ಮಸೂರಿ ಅಂತ, ಅದು ಸಹ ಮಾಡ್ಬೋದಲ್ಲ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ. ಅದರಲ್ಲಿ ಹಾಕಿರುವಂತಹ ಮಸಾಲ ಇರ್ಬೋದು, ಆನಿಯನ್ ಅಂದ್ರೆ ಇಂತಹ ಎಲ್ಲ ಅಡುಗೆ ಮಾಡುವಾಗ ಆನಿಯನ್ ಸ್ವಲ್ಪ ಜಾಸ್ತಿನೇ ನಾವು ಯೂಸ್ ಮಾಡ್ತೇವೆ. ತುಂಬಾನೇ ಟೇಸ್ಟ್ ಆಗಿದೆ, ತುಂಬಾ ಖುಷಿ ಆಯ್ತು ಮೇಡಮ್. ಅದು ಕೂಡ ಪನ್ನೀರ್ ಇದ್ದು ರೆಸಿಪಿ ಇವತ್ತು ಹಂಗೆ ಮಾಡಿಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರು ಕೂಡ ಖುಷಿ ಪಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಸ್ ವೀಕ್ಷಕರೇ, ನೀವು ಕೂಡ ಮನೆಯಲ್ಲಿ ಇಂತಹ ಒಂದು ಟೇಸ್ಟಿ ಆಗಿರುವಂತಹ ಪನ್ನೀರ್ ಫ್ರೈಡ್ ರೈಸನ್ನು ಮನೆಯಲ್ಲಿ ಮಾಡಿ ತಿನ್ನಿ. ಎಲ್ಲಿಯಾದರೂ ನಮ್ಮ ಅಶ್ವಿನಿ ಮೇಡಮ್ ಅವರು ಮಾಡಿರುವಾಗ ನಿಮಗೆ ಏನಾದರೂ ಇಂಗ್ರೀಡಿಯೆಂಟ್ಸ್ ಹಾಕಿರೋದು ಮಿಸ್ ಆಗಿರ್ಬೋದು, ಏನಾದರೂ ಡೌಟ್ ಇದ್ದರೆ ಮತ್ತೊಂದ್ಸಲ ನೋಡ್ಕೊಂಡು ಬನ್ನಿ. ಪನ್ನೀರ್ ಫ್ರೈಡ್ ರೈಸ್ ಅಥವಾ ಪುಲಾವ್ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಬಾಸ್ಮತಿ ಅನ್ನವನ್ನು ಬೇಯಿಸಿಟ್ಕೊಂಡಿದ್ದೇನೆ, 250 ಗ್ರಾಮ್ಸ್ನಷ್ಟು ಪನ್ನೀರ್, 2 ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್, 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಮೀಡಿಯಂ ಸೈಜ್ನ ಈರುಳ್ಳಿ, 1-2 ಟೇಬಲ್ ಸ್ಪೂನ್ನಷ್ಟು ಸೋಯಾ ಸಾಸ್, 2 ಟೇಬಲ್ ಸ್ಪೂನ್ ವಿನೆಗರ್, ಪಾವ್ ಭಾಜಿ ಮಸಾಲ 2 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಟ್ ಮಾಡಿಟ್ಟಂತಹ ಕ್ಯಾಬೇಜ್ ಹಾಗೂ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಅರ್ಧ ಬೌಲ್ನಷ್ಟು ಎಣ್ಣೆ. ಪ್ಯಾನ್ ಈಗ ಬಿಸಿಯಾಗಲಿಕ್ಕಿಟ್ಟಿದ್ದೇನೆ. ಬಿಸಿಯಾದ ಪ್ಯಾನಿಗೆ ಅರ್ಧ ಬೌಲ್ನಷ್ಟು ಎಣ್ಣೆ. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೇನೆ. 1 ಮೀಡಿಯಂ ಸೈಜ್ನ ಈರುಳ್ಳಿ, ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು, ಸರಿಯಾಗಿ ಕೆಂಪಾಗೋದು ಏನು ಬೇಡ.
ಅದರ ಕ್ರಿಸ್ಪಿನೆಸ್ಸನ್ನು ಹಾಗೆ ಉಳಿಸ್ಕೊಳ್ಳುವ. ಲಂಚ್ ಬಾಕ್ಸಿಗೆ ಸಹ ಇದು ತುಂಬಾ ರುಚಿ ಆಗ್ತದೆ. ಅಂದರೆ ತಣ್ಣಗಾದ ನಂತರನೂ ಇದನ್ನು ನಾವು ಟೇಸ್ಟ್ ಮಾಡ್ಕೊಳ್ಬಹುದು. ಈಗ ಇದಕ್ಕೆ ನಾನು ಕಟ್ ಮಾಡಿದ ಕ್ಯಾಬೇಜ್ ಹಾಗೂ ಕ್ಯಾರೆಟನ್ನು ಹಾಕ್ಕೊಂಡೆ. ಕ್ಯಾಬೇಜ್ ಬೇಡ ಹೇಳುವವರು ಸ್ಕಿಪ್ ಮಾಡ್ಕೊಳ್ಬಹುದು. ಕ್ಯಾರೆಟನ್ನು ಸ್ವಲ್ಪ ದೊಡ್ಡ ಕ್ಯೂಬ್ಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಸಹ ಹಾಕ್ಕೊಳ್ಬೋದು. ಈಗ ನಾನು ಈ ಪನ್ನೀರನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಅದರೊಟ್ಟಿಗೆ. ಪನ್ನೀರ್ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಬೇಕು ಅಂತ ಇದ್ದರೆ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಸಹ ಫ್ರೈ ಮಾಡಿಕೊಂಡು ಲೈಟಾಗಿ ಇದನ್ನು ನಾನು ಇದರೊಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಅಷ್ಟೇ. ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳುವ. 1 ಟೇಬಲ್ ಸ್ಪೂನಷ್ಟು. ಸಪ್ರೇಟಾಗಿ ಪನ್ನೀರನ್ನು ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳುವವರಾದರೆ ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದೊಂದಾಗಿ ಎಲ್ಲ ಕೆಚಪ್ಗಳನ್ನು ಹಾಗೂ ಮಸಾಲೆಯನ್ನು ಹಾಕ್ಕೊಳ್ಳುವ. ಪಾವ್ ಭಾಜಿ ಮಸಾಲ, ಸೋಯಾ ಸಾಸ್, ಟೊಮೆಟೊ ಕೆಚಪ್, ವೈಟ್ ವಿನೆಗರ್ ಹಾಗೂ ಉಪ್ಪು. ಉಪ್ಪು ಅನ್ನಕ್ಕೆ ನಾನು ಆ್ಯಡ್ ಮಾಡಲಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿಯೇ ಹಾಕ್ಕೊಳ್ತಾ ಇದ್ದೇನೆ ಇದರಲ್ಲಿ. ಪಾವ್ ಭಾಜಿ ಮಸಾಲೆ ಹಾಕಿದರೆ ಒಂದು ವಿಭಿನ್ನವಾದ ರುಚಿ ಬರ್ತದೆ. ಈಗ ನಾವು ಕುಕ್ ಮಾಡಿಟ್ಟಂತಹ ಅನ್ನವನ್ನು ಆ್ಯಡ್ ಮಾಡಿಕೊಳ್ಳುವ. ಲೆಫ್ಟ್ ಓವರ್ ರೈಸ್ನಲ್ಲಿ ಸಹ ನಾವು ಇದನ್ನು ಮಾಡ್ಕೊಳ್ಬಹುದು ಉಳಿದ ಅನ್ನದಿಂದ. ನೋಡಿ ಪರ್ಫೆಕ್ಟಾಗಿ ಈಗ ಮಿಕ್ಸ್ ಸಹ ಆಗಿದೆ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡಿ 1-2 ನಿಮಿಷ ಹಾಗೆ ಮಸಾಲೆ ಎಲ್ಲ ಎಳ್ಕೊಳ್ಳಿ. ಅನ್ನ ಫ್ಲೇಮನ್ನು ಆಫ್ ಮಾಡುವ. ಮತ್ತೆ
ಓಕೆ ವೀಕ್ಷಕರೇ, ನಮ್ಮ ಅಶ್ವಿನಿ ಮೇಡಮ್ ಅವರು ಮಾಡಿರುವಂತಹ ಪನ್ನೀರ್ ಫ್ರೈಡ್ ರೈಸ್ ಅನ್ನು ಹೇಗೆ ಮಾಡೋದಂತ ಇನ್ನೊಂದ್ಸಲ ನೋಡ್ಕೊಂಡು ಬಂದ್ವಿ. ಸೊ ಈಗ ನಮ್ಮ ಅಶ್ವಿನಿ ಮೇಡಮ್ ಅವರು ಇಂತಹ ಒಂದು ಟೇಸ್ಟಿ ಆಗಿರುವಂತಹ ಪನ್ನೀರ್ ಫ್ರೈಡ್ ರೈಸ್ ಅನ್ನು ನಮಗೆ ಹೇಳಿಕೊಟ್ಟಿರೋದಕ್ಕೆ ಅವರಿಗೆ ಧನ್ಯವಾದ ಹೇಳಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಂತಹ ಒಂದು ಟೇಸ್ಟಿ ಆಗಿರುವಂತಹ ಡಿಶ್ ಅನ್ನು ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತು ನಮಗೆ ಪನ್ನೀರ್ ಫ್ರೈಡ್ ರೈಸ್ ಅನ್ನ ಹೇಗೆ ಮಾಡುವುದು ಅಂತ ಹೇಳಿ ಅವರ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಒಂದು ರೀತಿ ಸ್ಪೆಷಲ್ ಆಗಿತ್ತು, ತುಂಬಾನೇ ಟೇಸ್ಟಿ ಆಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗೆ ಆಗಿದೆ ಅಂತೇಳಿ, ನಿಮಗೂ ಕೂಡ ಇಷ್ಟ ಖಂಡಿತವಾಗಿಯೂ ಆಗುತ್ತೆ. ಸೊ ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ ಈ ಕಾರ್ಯಕ್ರಮವನ್ನು ನಾವು ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೇವೆ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮುಂದಿನ ಸಂಚಿಕೆಯಲ್ಲಿ ನಾನು ಹಾಗೂ ಅಶ್ವಿನಿ ಮೇಡಮ್ ಅವರು ಖಂಡಿತವಾಗಿಯೂ ಬರ್ತೇವೆ. ಅಷ್ಟವರೆಗೆ ನೋಡ್ತಾ ಇರಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಂದನ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು.